ಹೋಗ್ತೇನೆ. ನಮ್ಮ ಕಾಫಿಯ ಒಳಗಿದ್ದದು ಎಂತ ಗೊತ್ತುಂಟ, ಇಲ್ಲಿ ಈ ಗಂಡಸರು ಉಂಟಲ್ಲ, ಹೆಣ್ಣು ಮಕ್ಕಳಿಗಿಂತ ಮನೆಯಲ್ಲಿ ಬೇಗ ಏಳಲೇಬಾರ್ದು. ಬೇಗ ಎದ್ರೆ ಇದೇ ಒಂದು ಎಡವಟ್ಟು ಮಾಡಿ ಹಾಕ್ತಾರೆ. ಏನಾದರೂ ಒಂದು ಉಂಟೆ ಎಡವಟ್ಟು ಅವರೇ. ನಮ್ಮ ಅಗ್ರೆಸಿವ್ ಗೋಲ್ಡನ್ ರಿಟ್ರೀವರ್ ನೋಡಿ. ಇದು ಗಿಫ್ಟ್ ಪ್ಯಾಕ್ ಆಯ್ತಾ, ಅಂದರೆ ಇದರಲ್ಲಿ ತುಂಬ ಟೈಪ್ ಇದು ಬರ್ತದೆ. ಹೊಸ ಹೆಸರಿಟ್ಟಿದ್ದೇನೆ ನಾನು, ಹಾರಧರ. ಅದೆಲ್ಲ ಸಾಕು ಸ್ವಾಮಿ, ನಿಮ್ಮ ನೆಲದಲ್ಲಿ ಕೂತು ಒರೆಸುವ ಕಾಲ ಮುಗೀತು. ಇದು ನನ್ನ ಹಸ್ಬೆಂಡಿಗೆ ಉಡುಪಿಗೆ ಬಂದಮೇಲೆ ಒಂದು ದೊಡ್ಡ ಸಮಸ್ಯೆ ಉದ್ಭವ ಆಗಿದೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಪ್ರೀತಿ ನಮಸ್ತೆ, ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತೊಂದು ಸ್ಪೆಷಲ್ ವಿಷಯ ಅಂತ ಗೊತ್ತುಂಟ, ಒಂದು ಜೋಕ್ ನಿಮಗೆ ಹೇಳ್ತೇನೆ. ನನ್ನ ಗಂಡ ಇವತ್ತು ಬೆಳಿಗ್ಗೆ ನನಗೆ ಆಫ್ಟರ್ ಎ ಲಾಂಗ್ ಟೈಮ್ ಕಾಫಿ ಮಾಡಿ ಕೊಟ್ಟಿದ್ದಾರೆ. ಕಾಫಿ ಮಾಡಿ ಹೇಳಿದರು, ಇದು ಸಕ್ಕರೆ ತುಂಬ ಹಾಕಿದ್ದೇನೆ ಆಯಿತಾ, ಆದರೆ ಸಹ ಸಕ್ಕರೆ ಅದಕ್ಕೆ ಮುಟ್ಲೇ ಇಲ್ಲ, ಎಂತ ಅದು ಗೊತ್ತಿಲ್ಲ. ನಾನು ಹೇಳಿದೆ, ಅದು ನಾನು ತಂದದ್ದು ಆರ್ಗ್ಯಾನಿಕ್ ಸಕ್ಕರೆ ಸರ್ತಿ ತರಿಸಿದ್ದು, ಹಾಗಾಗಿ ಅದಕ್ಕೆ ಸಕ್ಕರೆ ಮುಟ್ಲಿಲ್ಲ ಏನು ಅಂತ ಹೇಳಿದೆ ನಾನು. ಆಮೇಲೆ ಕುಡಿತೇನೆ, ತುಂಬ ಸ್ಟ್ರಾಂಗ್ ಉಂಟು, ಏನಿದು ಸಕ್ಕರೆ ಮುಟ್ಲಿಲ್ಲ, ಸಕ್ಕರೆ ಹಾಕೋದಾಗೆ ಉಂಟು, ಎಂತಪ್ಪ ಇದು ಅಂತ ಹೇಳಿ ಅದರ ಅಡಿಯಲ್ಲೇ ಉಳಿದಿದೆ, ಅದು ಕರಗಲೇ ಇಲ್ಲ ಅಂತ ಮುಂದೆ ಹೇಳ್ತಾರೆ ಅವರು. ಅದಕ್ಕೆ ನಾನೆಂತ ಮಾಡಿ 2 ಗ್ಲಾಸ್ ತಗೊಂಡು ಹೀಗೆ ಸಕ್ಕರೆ ಹೀಗೆ ಹೊಡಿತೇನೆ, ಅಂದರೆ ಕಾಫಿಯನ್ನು ನಾನು ಹೀಗೆ ಹೊಡಿಲಿಕ್ಕೆ ಹೋಗ್ತೇನೆ. ನಮ್ಮ ಕಾಫಿಯ ಒಳಗಿದ್ದದು ಎಂತ ಗೊತ್ತುಂಟ, ಇಲ್ಲಿ ನೋಡಿ, ಅವರು ಸಕ್ಕರೆ ಅಂತ ಎಣಿಸಿ ಅಕ್ಕಿ ಹಾಕಿ ಹೋಗಿದ್ದಾರೆ ಅಂತ. ನಮ್ಮ ಸ್ಪೆಷಲ್ ಕುಕ್ಕು ಮನೆಯದ್ದು. ಸಕ್ಕರೆ ಮತ್ತು ಅಕ್ಕಿಗೆ ಡಿಫ್ರೆನ್ಸ್ ಯಾಕೆ ಗೊತ್ತಾಗಲಿಲ್ಲ ಹೇಳಿದರೆ, ಅವರಿಗೆ ಅದು ಆರ್ಗ್ಯಾನಿಕ್ ಬೆಲ್ಲ ಮತ್ತು ಆರ್ಗ್ಯಾನಿಕ್ ಸಕ್ಕರೆ ಅದು ಕವರ್ ಒಂದೇ, ಮತ್ತು ನಾರ್ಮಲ್ ಸಕ್ಕರೆ ಮತ್ತು ಇದು ಅಕ್ಕಿದು ಬರ್ತದಲ್ಲ ಪ್ಯಾಕೆಟ್, ಅದು ಒಂದಾಯ್ತು. ಅದಕ್ಕೆ ಅವರಿಗೆ ಗೊತ್ತಾಗಲಿಲ್ಲ ಅಂತ ಅವರು ತೆಗೆದ್ರು, ಕೈಯಲ್ಲಿ ಸಹ ಮುಟ್ಟದೆ ಅದನ್ನು ಸುರಿದು ಬಿಟ್ಟಿದ್ದಾರೆ. ಹಾಗೆ ನಮ್ಮಲ್ಲಿ ಇವತ್ತು ಅಕ್ಕಿಯಿಂದ ಮಾಡಿದ ಕಾಫಿ. ಬೆಳಿಗ್ಗೆ ನನಗೆ ಕಾಫಿ ಮಾಡಿದ್ದಾರೆ ಅಂತ ಹೇಳಿ ನಾನು ನನಗೋಸ್ಕರ ಇಲ್ಲಿ ಕಷಾಯ ಮಾಡಿಟ್ಟದು. ಅದನ್ನು ಬಿಟ್ಟು ಅವರು ಕಾಫಿ ಮಾಡಿದಾರಲ್ಲ ಹೇಳಿ ಅದನ್ನೇ ಫಸ್ಟಿಗೆ ನಾನು ಕುಡಿಲಿಕ್ಕೆ ಹೋದದ್ದು. ಇಡೀ ಮೂಡ್ ಆಫ್ ಆಗಿ ನನ್ನ ಕಷಾಯ ಸಹ ಬಾಕಿ, ಇಲ್ಲದ್ರೆ ಕಷಾಯ ನಾನು ಫಸ್ಟ್ ಕುಡಿಬೇಕಿತ್ತು. ಆದರೆ ಏನೋ ಪಾಪ ಮಾರೆ, ಭಾರಿ ಪ್ರೀತಿಯಿಂದ ಮಾಡಿದಾರಲ್ಲ ಅಂತ ಕಾಫಿ ಕೊಡಿದ್ರೆ ಆಚೆ ಕಾಫಿ ಸಹ ಇಲ್ಲ, ಈಚೆ ಕಷಾಯ ಸಹ ಇಲ್ಲ. ನಮ್ಮ ಅಗ್ರೆಸಿವ್ ಗೋಲ್ಡನ್ ರಿಟ್ರೀವರ್ ನೋಡಿ. ಎಂಜಿನ ಕೊರೆಪುಣ ಜೈ ಕೊರೆಪುಣ ಅದ ಕೊರೆಪ್ಪಯ್ಯ ಅಪ್ಪ ಹೊರ ಬಂಡ ಅರ್ಥ ಪ್ರಿಯಾ. ಸಾರಿ ಬಣ್ಣ ಅಬ್ಬ, ಸಾರಿ ಬಣ್ಣ ಸುಖ ಹೆಂಗ ಪಣ್ಣಕ್ಕೆ ನೋಡು. ಸಾರಿ ಬಣ್ಣ ಸಾರಿ, ಅದು ಸಾರಿ ಬಣ್ಣ ಹೆಂಗೆ ಬೇಗ ಹೆಂಗೆ ಸಾರಿ ಬಣ್ಣ. ಗುಡ್ ಬಾಯ್ ಗುಡ್ ಬಾಯ್ ಗುಡ್ ಬಾಯ್ ಗುಡ್ ಬಾಯ್ ಗುಡ್ ಬಾಯ್ ಬಂಟಿ. ಶೇಕ್ ಹ್ಯಾಂಡ್. ಓ ಗುಡ್, ಹೈ ಫೈ ನಕ್ಕು ಎಂಜಿನು. ಹೈ ಫೈ, ಹಲೋ ಹೈ ಫೈ ಮಾಸ್ಟ್ರೆ ಬಲ್ಲೆ ಹೈ ಫೈ. ಎಂಥ ಚಂದದ ಸೀನರಿ ನೋಡಿ. ನಾನಿವತ್ತು ಒಂದು ಒಳ್ಳೆ ಪರ್ಫ್ಯೂಮ್ ತರಿಸಿದಾಯ್ತಾ, ಅದರ ಹೆಸರು ತೋರಿಸ್ತೇನೆ ನಿಮಗೆ. ಇದು ಗಿಫ್ಟ್ ಪ್ಯಾಕ್ ಆಯಿತಾ, ಅಂದರೆ ಇದರಲ್ಲಿ ತುಂಬ ಟೈಪ್ ಇದು ಬರ್ತದೆ. ಸೊ ಇದರಲ್ಲಿ 4 ಟೈಪ್ ಇದು ಬರ್ತದೆ ಫ್ರೇಗ್ರೆನ್ಸ್. ಎಲ್ಲ ಸಹ ಸ್ಪ್ರೇ ಮಾಡಿ ನೋಡಿದಾಯ್ತಾ, ನನಗೆ ಯಾವುದು ಸಹ ಇಷ್ಟವಾಗಲಿಲ್ಲ. ಫೈನಲಿ ನನಗೆ ಇದೊಂದು ಸ್ವಲ್ಪ ಖುಷಿ ಆಯಿತು. ನೋಡಿ ಇವರು ಪೂಜೆ ನೋಡೋ ನಾಮ ತೋರಿಸಿ ನಿಮ್ಗೆ ಇವತ್ತಿದು ನೋಡಿ, ಭಯಂಕರ ಎಲ್ಲ ನಾಮ ಎಲ್ಲ ಹಾಕಿದ್ದಾರೆ. ಒಂದು ಕಾಫಿ ಮಾಡಲಿಕ್ಕೆ ಬರೋದಿಲ್ಲ ಮರ, ಎಂಥ ಅವಸ್ಥೆ ಹೇಳಿದರೆ. ಕಾಫಿ ಮಾಡಲಿಕ್ಕೆ ಬರದ ಗಂಡಂದಿರು ಈಗಿನ ಹುಡುಗಿಯರಿಗೆ ಸಿಕ್ಕಿದ್ರೆ ಎಂತ ಆಗ್ಬೋದು ಹೇಳಿ. ಅಲ್ಲಿ ಮಠಕ್ಕೆ ಹೋದರೆ ದೊಡ್ಡ ಇವರು ಕುಕ್ಕಿದು ಮ್ಯಾನೇಜ್ಮೆಂಟ್ ಎಲ್ಲ ಇವರೇ. ಇವರಿಗೆ ಹೇಳಲಿಕ್ಕೆ ಹೋದರೆ ತೊಗರಿಬೇಳೆ ಅಂತ ಕಡಲೆಬೇಳೆ ಅಂತ ಗೊತ್ತಿಲ್ಲ. ಇಡೀ ನನಗೆ ಸಹ ಬಿಡುವುದಿಲ್ಲ ಆಯಿತಾ, ನಾನು ಜಾಸ್ತಿ ತರಿಸ್ತೇನೆ ಹೇಳಿ. ಏನಾದರೂ ಅಡಿಗೆ ಸಾಮಾನೆಲ್ಲ ಬೇಕಿದ್ರೆ ಆರ್ಡ್ರ್ ಮಾಡಲಿ, ನನಗೆ ಸಹ ಬಿಡುವುದಿಲ್ಲ. ಅವರೇ ಎಲ್ಲ ಲಿಸ್ಟ್ ಮಾಡಿ, ಅವರೇ ಎಷ್ಟೆಷ್ಟು ಬೇಕು, ಎಷ್ಟು ಕ್ವಾಂಟಿಟಿ ಬೇಕು ಅಂತೆಲ್ಲ ಅವರೇ ಡಿಸಿಷನ್ ತಗೊಳ್ಳೋದು. ಇಲ್ಲಿ ನೋಡಿದರೆ ಸಕ್ಕರೆ ಮತ್ತು ಅಕ್ಕಿಗೆ ಡಿಫ್ರೆನ್ಸ್ ಗೊತ್ತಿಲ್ಲ. ಅಯ್ಯೋ ದೇವರೇ, ಒಂದು ಕತೆ ಹೇಳಿದರೆ ನಮ್ಮದು. ಹಾಗೆ ಈಗ ನಂದು ವಾಕಿಂಗ್ ಎಲ್ಲ ಮುಗಿಸಿ ಬಂದದ್ದು ನಾನು. ಬಂಟಿಯನ್ನು ಕರ್ಕೊಂಡು ಹೋಗಿ ಎಂಥ ಪುಲ್ಲಿಂಗ್ ಮಾಡ್ತಾನೆ ಗೊತ್ತುಂಟ. ಅವನು ಹೋದಲ್ಲಿಗೆ ಹೋಗುದು, ಆದರೆ ಸಹ ಪುಲ್ಲಿಂಗ್ ಮಾಡಿ ನನಗೆ ಈ ಕೈಯೇ ನೋವು, ಹೀಗೆ ಎಳ್ದು ಒಂದು ದಿವಸ ನನ್ನದು ಈ ಪೋರ್ಷನ್ ಫುಲ್ ಎದುರು ಬರ್ತದ ಅಂತ ಆಗ್ತದೆ ನನಗೆ. ಅದಕ್ಕೆ ಕೈ ಆಚೆ ಈಚೆ ಚೇಂಜ್ ಮಾಡ್ತಾ ಇರ್ತೇನೆ, ಒಮ್ಮೆ ಲೆಫ್ಟ್ ಸೈಡ್ ಇಟ್ಕೊಳ್ಳೋದು, ಒಮ್ಮೆ ರೈಟ್ ಸೈಡ್ ಇಟ್ಕೊಳ್ಳೋದು. ಹೇಗೋಳಿ ಇದು ನಾನು ತರಿಸಿದ್ದು ಎಷ್ಟು 1 kg ಇದೇನಾ. ಮೊನ್ನೆ ನಾನೊಂದು ಸ್ವೀಟ್ ಎಲ್ಲ ಮಾಡಿದ್ದೆ, ಇದರಲ್ಲೇ ಮಾಡಿದ್ದೆ. ಸೇಮಿಗೆ ಸ್ವೀಟ್ ಮಾಡಿದ್ದು ನಾನು. ಗೆಸ್ಟ್ ಬರುವಾಗ ಇದನ್ನು ನಾನು ಸರ್ವ್ ಮಾಡಿದ್ದು ಹೇಗೆ ಗೊತ್ತುಂಟ, ಬಟರ್ ಸ್ಕಾಚ್ ಐಸ್ ಕ್ರೀಮ್ನ ಒಟ್ಟಿಗೆ. ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ಟೇಸ್ಟಿ ಆಗ್ತದೆ.
ಎಂಥ ಅವಸ್ಥೆ, ಇವತ್ತು ಕಾಫಿ ಕೊಡುವ ಭಾಗ್ಯವೇ ಇಲ್ವಾ ಅಂತ ನನ್ನ ಗಂಡನಿಗೆ ಕರೆಕ್ಟಾಗಿ ತಪ್ಪಿ ಹೊರಗಿಟ್ಟು ಹೋದದ್ದು ಮಾರೆ ಪ್ಯಾಕೆಟ್ ಫುಲ್ಲು ಇದು ಇರುವೆ. ನೋಡಿ ಅಕ್ಕಿ, ಈ ಗಂಡಸರು ಉಂಟಲ್ಲ ಹೆಣ್ಣು ಮಕ್ಕಳಿಗಿಂತ ಮನೆಯಲ್ಲಿ ಬೇಗ ಏಳಲೇಬಾರ್ದು, ಬೇಗ ಎದ್ದರೆ ಇದೇ ಒಂದು ಎಡವಟ್ಟು ಮಾಡಿ ಹಾಕ್ತಾರೆ, ಏನಾದರೂ ಒಂದು ಉಂಟೆ ಎಡವಟ್ಟು ಅವರು, ಇಲ್ಲಾಂದರೆ ನಮಗೆ ಬೈಗಳು. 2ನೇ ಸರ್ತಿ ಕಾಫಿ ಆಗಿದೆ. ಒಂದು ಕಾಫಿದು ಸ್ಮೆಲ್ ಬಂದ ಮೇಲೆ ಯಾರಾದರೂ ಕುಡಿಯೋದೇ ಇರ್ತಾರಾ ನೀವೇ ಹೇಳಿ? ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಉಂಟಾ? ಒಂದು ಕಡೆ ಕೂತ್ಕೊಂಡು ಚಂದ ಮಾಡಿ ಕಾಫಿ ಕುಡಿಯೋ ಆಯಿತಾ. ನೋಡುವ ಹಾರಧರ, ಇವರಿಗೆ ಹೊಸ ಹೆಸರಿಟ್ಟಿದ್ದೇನೆ ನಾನು, ಹಾರಧರ. ಎಂತ ಎಲ್ಲ ಉಂಟು ನೋಡುವ, ಒಂದು ತುಳಸಿ ಮಾಲೆ, ಅದೆಂತ ಮತ್ತೊಂದು ಪಚ್ಚೆ ಕಲರ್ ಇದು ಕಮಲ, ಕಮಲ ಹೌದು, ಮತ್ತು ಕಮಲಾಕ್ಷಿ, ಮತ್ತೊಂದು ಇದು ಪ್ಯೂರ್ ರೇಷ್ಮೆ. ಹಾಂ, ಪ್ಯೂರ್ ರೇಷ್ಮೆ ಅಂತೆ, ಮಡಿ ಅಂತೆ, ಅವರಿನ್ನು ಫುಲ್ಲು ಮಡಿ. ನನ್ನ ಹಸ್ಬೆಂಡ್ ಸೆಂಟ್ ನೋಡಿದ ಕೂಡ ಎಂತ ಹೇಳಿದ್ರು ಗೊತ್ತುಂಟಾ, ಇದೆಂತ ಎಲ್ಲ ಒಟ್ಟಿಗೆ ಹಾಕೊಳ್ಳಿಗ ಅಂತೆ. ಮತ್ತೆ ಪುನಃ ಕೇಳಿದ್ರು, ಇದಕ್ಕಿಂತ ಕಮ್ಮಿ ನಮಗೆ ಹೊರಗಡೆ ಅಂಗಡಿಯಲ್ಲಿ ಸಿಗ್ತಿರ್ಲಿಲ್ವಾ, ಬ್ಲಿಂಕಿಟಲ್ಲಿ ಯಾಕೆ ತರಿಸಿದ್ದು? ಯಬ್ಬ ಇಷ್ಟಕ್ಕೆಲ್ಲ ಅಷ್ಟು ಹಣ ಕೊಡಬೇಕಿದೆ, ಎಷ್ಟು 549 ಏನೋ ಕೊಟ್ಟಿದ್ದೇನೆ 4ಕ್ಕೆ ಒಟ್ಟಿಗೆ, ಇಷ್ಟು ಸಣ್ಣ ಬಾಟಲ್ಗೆ ಅಷ್ಟು ಅಂತ ಹೇಳ್ತಾರೆ. ನಾನೆಂತ 5 ಗಂಟೆ ಎಲ್ಲ ಕೊಡೋಂತಿದ್ದಿ ಏಪಲ್ಲ, ಒಂದೊಂದು ದಿನ ರಜೆಗೆ ತಗೊಳ್ಳಿ, ಒಂದೊಂದು ದಿನ ರಜೆಗೆ ತಗೊಳ್ಳಿ 5 ಗಂಟೆಗೆ ಲಕ್ಕೆರೆ. ಈಗ ನನಗೆ ಉಂಟಲ್ಲ ಬಟ್ಟೆ ಒಣಗಲಿಕ್ಕೆ ಆಗಲಿಕ್ಕೆ ಉಂಟು, ಬಿಸಿಲು ಬರುವ ಮೊದಲು ಹೋಗ್ಬೇಕಂತ ಎಣಿಸಿದ್ದು, ಅಷ್ಟಾಗುವಾಗ ಲೇಟ್ ಆಗ್ತದೆ. ಅದಾದಮೇಲೆ ನನಗೆ ವರ್ಕೌಟ್ ಮಾಡಲಿಕ್ಕೆ ಉಂಟಾಯ್ತಾ, ವರ್ಕೌಟ್ ಮಾಡಿದ ಮೇಲೆ ನಾನು ತುಂಬ ಅಂದರೆ ತುಂಬ ಸ್ಲಿಮ್ ಆಗಿದ್ದೇನೆ. ಎಷ್ಟು ಹೇಳಿದರೆ 72 kg ಇದ್ದವಳೆ 76 kg ಆಗಿದ್ದೇನೆ. ಸೊ ನಿಮ್ಗೆ ಯಾರಿಗಾದರೂ ಈ ಥರದ ಅನುಭವ ಆಗಿದ್ದರೆ ಹೇಳಿ. ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗ್ತೇನೆ, ಆಮೇಲೆ ಡಂಬಲ್ ಮಾಡ್ತೇನೆ, ಎಲ್ಲ ಮಾಡ್ತೇನೆ, ಎಂತ ಮಾಡಿದರೆ ಸಾಗೋದಿಲ್ಲ. ಅದಕ್ಕೀಗ ಒಂದು ಹೊಸ ಇದು ಏನು ಕಂಡದ್ದು ಹೇಳಿದರೆ ಅಂತ ನಾನು, ನೀವು ಹೇಳಿದ ಕೆಲಸ ಎಂತ ಮಾಡಬೇಕಿನ್ನು, ಪೂಜೆ ಒಂದು ಮಾಡಲಿಕ್ಕೆ ಬಾಕಿ ನಾನು, ಬಾಕಿ ಎಲ್ಲ ಸಹ ಮಾಡ್ತೇನೆ. ಬೆಳಿಗ್ಗೆ ಬೇಗ ಹೇಳ್ತೇನೆ, 6 ಗಂಟೆಗೆ ಹೇಳ್ತೇನೆ ಸಾಕು. ನೀವು ನನಗಿಂತ ಮೊದಲು ಯಾಕೆ ಹೇಳುದು? ಅವ್ರಿಗಿಂತ ಮೊದಲು ನಾನು ಹೇಳ್ಬೇಕಾದ, ಅವ್ರು ಯಾಕೆ ನನಗಿಂತ ಮೊದಲು ಹೇಳುದು? ನಾನು ಹೇಳುವವರೆಗೆ ನೀವು ಹೇಳ್ಬಾರ್ದು, ನೀವು ಮಲಗಿರ್ಬೇಕು. ಅದೆಲ್ಲ ಸಾಕು ಸ್ವಾಮಿ, ನಿಮ್ಮ ನೆಲದಲ್ಲಿ ಕೂತು ಒರೆಸುವ ಕಾಲ ಮುಗೀತು. ಈಗ ಒಂದು ಮನೆಗೆ ಕೆಲಸಕ್ಕೆ ಬರುವವರು ಕೂಡ ನೆಲದಲ್ಲಿ ಕೂತ್ಕೊಂಡು ಒರೆಸುವುದಿಲ್ಲ. ಇವರದೆಲ್ಲ ಇವರು ಇನ್ನೂ ಸೊಂಟಲ್ಲ ಆ ಕಾಲದಲ್ಲಿದ್ದಾರೆ. ಯಾವ ಕಾಲ? 1970 ಅಲ್ಲಿದ್ದಾರೆ. ಜಿಮ್ಮಲ್ಲಿ ಹಣ ಕೊಟ್ಟು ಅದನ್ನೇ ಮಾಡುದಲ್ಲ, ಅಲ್ಲಿ ಬೇರೆ ಮೆಷಿನರೀಸ್ ಎಲ್ಲ ಉಂಟು. ಮೆಷಿನರೀಸ್ ಅಲ್ಲಿ ಅಲ್ಲೇ ನೆಲ ಒರೆಸ್ಲಿಕ್ಕೆ ಆಯ್ತು, ಹಾಗೆ ಮಾಡ್ತೇವೆ. ಸುಮ್ಮನೆ ಇಲ್ಲದಿದ್ರೆ ಎಲ್ಲಿ ಸಹ ಈಗ ಮಾಪು ಇದ್ದೇ ಇರ್ತದೆ ಒರೆಸ್ಲಿಕ್ಕೆ, ಅದು ಬೇರೆ. ಗುಡಿಸ್ಲಿಕ್ಕೆ ಸಹ ರಾಬರ್ಟ್ ಬರ್ತದೆ. ಯಾರು ಸಹ ಇದು ಮನೆ ಕೆಲಸ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಿ ಅಂತ ಯಾರು ಸಹ ಹೇಳುದೇ ಇಲ್ಲ ಆಯ್ತಾ. ನೀವೊಬ್ಬರೇ ಹೇಳುದು ಮನೆ ಕೆಲಸ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಿ ಅಂತ. ಅದೆಲ್ಲ ನೋಡಿ ಒಂಥರ ಎಂಜಾಯ್ಮೆಂಟ್ ಅದು. ನೀವೊಂದು ಕಡೆಗೆ ಹೋದ್ರೆ ಅಲ್ಲಿ ಒಂಥರ ವೈಬ್ ಇರ್ತದೆ. ಇಲ್ಲಿ ಏನು ಹೇಳಿದ್ರೆ ಬರೇ ಕೆಲಸ ಮಾಡುದು, ಸ್ಟ್ರೆಸ್ ಮಾತ್ರ. ಅಲ್ಲಿ ಹಾಗೆ ಅಲ್ಲ, ಮನಸ್ಸಿಗೆ ಸಹ ಒಂಥರ ಖುಷಿ ಕೊಡ್ತದೆ ನಮಗೆ. 2 ದಿವಸ ಅಲ್ಲ, ಯಾವಾಗಲೂ ಅದು ಖುಷಿ ಕೊಡ್ತದೆ. ಅಲ್ಲಿರುವಂತಹ ವೈಬ್ ಬೇರೆ, ಎನ್ವೈರ್ಮೆಂಟ್ ಬೇರೆ. ಇದು ಧೂಳಲ್ಲಿ ಇದ್ದುಕೊಂಡು ನಾವು ಮನಸ್ಸಿಗೆ ಖುಷಿ ತಂದುಕೊಂಡು ವೆಯ್ಟ್ ಲಾಸ್ ಮಾಡ್ಬೇಕಂತ ಹೇಳಿ ಅದು ಹೇಗಾಗ್ತದೆ? ಹಾಗಾದ್ರೆ ಮುಂಚಿನವರೆಲ್ಲ ಒರಸಿ ಇಷ್ಟು ಸಪೂರಾಗಿ ಗಾಳಿಗೆ ಹಾರಬೇಕಿತ್ತಲ್ಲ, ಅವರೆಲ್ಲ ಯಾಕೆ ಹಾಗಿದ್ದಾರೆ? ದಪ್ಪ ಇಲ್ವ ಮೊದಲಿನವರು ಅಲ್ವಾ? ಸುಮ್ಮನೆ ಎಂತೆಲ್ಲ ಹೇಳುದು ಮಾರೆ. ಯಾವಾಗ ನೋಡಿದ್ರೆ ಸಹ ಇನ್ನಂಗೆ ಒಂದು ದಿವಸ ತಂದು ಕೊಡಿ, ಕಡೆಯುವ ಕಾಲ ಕೂತ್ಕೊಂಡು ಕಡಿತೇನೆ. ಆದ್ರೆ ಈಗ ತಿನ್ಲಿಕ್ಕೆ ಯಾರು ಸಹ ಜನ ಇಲ್ಲಲ್ಲ. ಮಕ್ಕಳು ಬಂದ ಮೇಲೆ ತಂದು ಕೊಡಿ ಕಡಬೇಕಲ್ಲ, ನಾನು ಕೂತ್ಕೊಂಡು ಕಡಿತೇನೆ. ಅದನ್ನೇ ಮಾಡಿ. ನೀವು ಮತ್ತೆ ಸ್ಕೂಟರ್ ಬೈಕಲ್ಲೆಲ್ಲ ಹೋಗ್ಬಾರ್ದು, ನಡ್ಕೊಂಡೇ ಹೋಗ್ಬೇಕು. ಕೆಲಸಕ್ಕೆ ಹೋಗುವಾಗ ಮತ್ತೆ ಎಲ್ಲೆಲ್ಲ ಹತ್ರ ಜಾಗ ಎಲ್ಲ ಉಂಟು ಅಲ್ಲ, ಅಲ್ಲಿಗೆಲ್ಲ ರಿಕ್ಷಾದಲ್ಲಿ ನಡ್ಕೊಂಡು, ಅಂದ್ರೆ ಸ್ಕೂಟ್ರು ಬೈಕ್ ಕಾರಲ್ಲೆಲ್ಲ ಹೋಗ್ಲೇಬಾರ್ದು, ನಡ್ಕೊಂಡೇ ಹೋಗ್ಬೇಕು. ನಾನಲ್ಲ, ನಿಮ್ಮದಲ್ಲ ಫಸ್ಟ್ ಸಜೆಷನ್ ಬಂದದ್ದು. ನಾವು ಯಾವಾಗಲೂ ಸಹ ಹಿಂದೆ ಹೋಗುದಲ್ಲ, ಮುಂದೆ ಬರಬೇಕು. ನಿಮಗೆ ನಾನು ಜೋಕ್ ಹೇಳ್ತೇನೆ, ಗಮ್ಮತ್ತಿದ್ದು. ನನ್ನ ಹಸ್ಬೆಂಡಿಗೆ ಉಡುಪಿಗೆ ಬಂದಮೇಲೆ ಒಂದು ದೊಡ್ಡ ಸಮಸ್ಯೆ ಉದ್ಭವ ಆಗಿದೆ. ಅದು ಸಾಮಾನ್ಯ ಯಾರಿಂದ ಸಹ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಎಂತ ಅಂತ ಹೇಳಿದರೆ, ಅವರಿಗೆ ವೇಸ್ಟಿಗೆ ಮ್ಯಾಚಿಂಗ್ ಶಾಲ್ ಸಿಗೋದಿಲ್ಲಂತೆ. ಈಗ ವೇಸ್ಟಿ ಉಂಟು, ಶಾಲ್ ಸಹ ಉಂಟು, ಬಟ್ ಒಂದಕ್ಕೊಂದು ಮ್ಯಾಚಿಂಗ್ ಆಗೋದಿಲ್ಲಂತೆ. ಹಾಗೆ ಈಗ ಅವರದ್ದು ಒಂದು ಸರ್ಚ್ ನಡೀತಾ ಉಂಟು, ವೇಸ್ಟಿಗೆ ಮ್ಯಾಚ್ ಆಗುವಂತಹ ಶಾಲ್ ಯಾವ ಅಂಗಡಿಯಲ್ಲಿ ಸಿಗ್ತದೆ ಅಂತ. ಸೇಮ್ ಟು ಸೇಮ್ ಇರಬೇಕು, ಅಂದರೆ ಅಲ್ಲಿ ಪಟ್ಟಿ ಬರ್ತದಲ್ಲ ನಿಮಗೆ ಸೈಡಲ್ಲಿ, ಅದೇ ಥರದ ಪಟ್ಟಿ ಇರುವಂತಹ ಶಾಲಿಗೆ ವೇಸ್ಟ್ ಬೇಕಂತೆ, ವೇಸ್ಟಿಗೆ ಶಾಲ್ ಬೇಕಂತೆ. ಹಾಗೆ ಎಲ್ಲಿ ಸಿಗ್ತದೆ ಅಂತ ಅಂಗಡಿ. ನಮಗೆ ಈಗಿನ ಇದರಲ್ಲಿ ಸಾರಿಗೆ ಕರೆಕ್ಟಾದ ಬ್ಲೌಸ್ ಪೀಸ್ ಸಿಗೋದೇ ಕಸ್ಟಮರ್ ಅಂಥದ್ರಲ್ಲಿ ಇವರಿಗೆ ವೇಸ್ಟಿಗೆ ಶಾಲ್ ಮ್ಯಾಚಿಗೆ ಎಲ್ಲಿಂದ ಹುಡುಕಿ ತರೋದು ನಾವು? ಏ ಬಂಟಿ ಓಳು ಚಾಚುಣ ಓಳು ಪೋ ಚಾಚಿ ಪೋ. ಹೌದಾ
ಗುಡ್ ನೈಟ್. ಇವತ್ತಿನ ಈ ಸಣ್ಣ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡೋರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್. ಜೈ ಶ್ರೀಕೃಷ್ಣ, ಜೈ ಮುಖ್ಯ ಪ್ರಾಣ.